ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಅಂತಾರಾಜ್ಯ ಸಂಚಾರವನ್ನು ಯಾವುದೇ ಕಾರಣಕ್ಕೂ ನಿರ್ಬಂಧಿಸುವಂತಿಲ್ಲ ಎಂದು ಸೂಚನೆ ನೀಡಿದ್ರು. ಕರ್ನಾಟಕದ ಬೊಮ್ಮಾಯಿ ಸರ್ಕಾರ ಕೋವಿಡ್ ಹೆಸರಿನಲ್ಲಿ ಗಡಿ ಬಂದ್ ಮಾಡಿ ಬಿಕ್ಕಟ್ಟು ಸೃಷ್ಟಿಸಿದೆ ಎಂದು ಕಾಂಗ್ರೆಸ್ ಮುಖಂಡ ಹರ್ಷದ್ ವರ್ಕಾಡಿ ಹೇಳಿದರು. ಕೇರಳ ನಿವಾಸಿಗಳನ್ನು ಕೋವಿಡ್ ನೆಪದಲ್ಲಿ ನಿರ್ಬಂಧಿಸಿರುವ ಕರ್ನಾಟಕ ಸರ್ಕಾರದ ಕ್ರಮವನ್ನು ಖಂಡಿಸಿ ಗಡಿಭಾಗ ತಲಪಾಡಿಯಲ್ಲಿ ವಿವಿಧ ಸಂಘಟನೆಗಳ ವತಿಯಿಂದ ಇಂದು ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಕರ್ನಾಟಕ ಗಡಿಭಾಗ ಬಂದ್ ನಡೆಸಿರುವ ನೀತಿ ಜನಸಾಮಾನ್ಯರನ್ನ ಬೀದಿಗೆ ತಳ್ಳಿದೆ. ಈ ಬಗ್ಗೆ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಮಧ್ಯ ಪ್ರವೇಶ ಮಾಡಿ ಗಡಿ ಸಮಸ್ಯೆ ಇತ್ಯರ್ಥಪಡಿಸಬೇಕಾಗಿದೆ. ಹಿಂದೆಯೂ ಗಡಿ ಬಂದ್ ಮಾಡಿದಾಗ ನಾವು ಸಹಕಾರ ನೀಡಿದ್ದೇವೆ, ಆದರೆ ಈಗ ನಾವು ಒಪ್ಪಲ್ಲ. ಕೇಂದ್ರ ಸರ್ಕಾರವೇ 2 ಡೋಸ್ ಲಸಿಕೆ ಪಡೆದವರಿಗೆ ನಿರ್ಬಂಧ ವಿಧಿಸುವಂತಿಲ್ಲ ಎಂದು ಹೇಳಿದೆ. 2 ಡೋಸ್ ಕೋವಿಡ್ ವ್ಯಾಕ್ಸಿನ್ ಪಡೆದ ಕೇರಳ ಗಡಿ ನಿವಾಸಿಗಳನ್ನು ಕರ್ನಾಟಕ ಪ್ರವೇಶಕ್ಕೆ ಅವಕಾಶ ನೀಡಲೇಬೇಕು ಎಂದು ಒತ್ತಾಯಿಸಿದರು. ಬಿಜೆಪಿ 7 ವರ್ಷಗಳು ಕೆಲಸ ಜನ ಯುವತಿಯರಿಗೆ ಕೆಲಸ ಕೊಡೋ ಸಾಧ್ಯತೆ ಆಗ್ತಿದೆ. ಕೊರೋನಾ ಬುಧಾವಣೆ ಹಲವಾರು ಕೈಗಾರಿಕೆ ಲಾಕ್ಡೌನ್ ಆಗ್ತಾನೆ. ಲಕ್ಷಾಂತರ ಬೇಳೆ ಕಳೆಯಲು ಬೀದಿಗಿದ್ದಾರೆ. ಅಪಾರ ಒಂದು ಆಂದಿಕೆಯಲ್ಲಿ ಇನ್ನೈಟೊಂದು ಕರ್ನಾಟಕ ರಾಜ್ಯ ಸರ್ಕಾರ 2 ವರ್ಷಗಳು ಯಡಿಯೂರಪ್ಪ ಅಧಿಕಾರ ಬಂದಂತೇಳಿ ಅರೇಂಜ್ ಜಬ್ಡಾನಾಗ ಸ್ವಾಮಿನಾಥಪುರ ಹೋರಾಟ ಬಂತೇಳಿ ಅಪ್ಪಗ ಹೋರಾಟ ಇದ್ದಾಂಡು ಅದಕ್ಕೆ ಹೊಸರಾಜ ಬೊಮ್ಮಾಯಿ ಕಂತೇಳಿ ಅಪ್ಪಗ ಇಂಕ್ಲೆಗೆ ಅಧಿಕಾರ ಬಂದ್ಬಿಡ್ಲೆ ಕೊಡು ಹೋರಾಟ ಬಂತೇಳಿ ಅಪ್ಪಗ ಕೊರೋನಾ ಇದ್ದಾಂಡು ಸಚಿವ ಸ್ಥಾನ ತಿಕ್ಕಿಜಿ ಅಧಿಕಾರ ತಿಕ್ಕಿಜಿ ಬಂದ್ಬಿಡ್ಲೆ ಕೊಡು ಬಿಜಾಯ್ ಬರ್ತೇನೆ 1000 ಜನ ಸೇರಿಸೋದು ಹೋರಾಟ ಬಂತೇಳಿ ಅಪ್ಪಗ ಕೊರೋನಾ ಇದ್ದಾಂಡು ಮುರಳಿ ಸಚಿವರಾದ ಉಡುಪಿಗೆ ಸುನೀಲ್ ಕುಮಾರ್ ಬರ್ತೇನೆ 1000 ಜನ ಸೇರಿಸ್ತಾರೆ. ಅಪ್ಪಗ ಕೊರೋನಾ ಇದ್ದಾಂಡು ಭೂಮಿ ನಿಯಮ ಇದ್ದಾಂಡು ಕಾರ್ಮಿಕರು ಹಕ್ಕು ಬಾಧ್ಯತೆಗೆ ಹೋರಾಟ ಮಾಡ್ಬಿಡೋಣ. ಕೆಎಂಸಿಸಿಯ ಮುಖಂಡ ಬಾಬಾ ಉದ್ಯಾಪುರ, ಮುಸ್ಲಿಂ ಲೀಗ್ನ ಮಂಜೇಶ್ವರ ಪಂಚಾಯತ್ ಸಮಿತಿ ಅಧ್ಯಕ್ಷ ಸೈಫುಲ್ಲಾ ತಂಗಲ್, ಯೂತ್ ಕಾಂಗ್ರೆಸ್ ಮಂಜೇಶ್ವರ ಮಂಡಲ ಸಮಿತಿ ಅಧ್ಯಕ್ಷ ಇರ್ಷಾದ್ ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರಾದ ಮುಸ್ತಫಾ ಉದ್ಯಾಪುರ, ಪ್ರಮುಖರಾದ ಸಿದ್ದಿಕ್ ಮಂಜೇಶ್ವರ, ಡೆರಿಕ್ ಮೊಂತೇರು ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.